ಜನವರಿ 22, 2016 ತೆರೆ ಕಂಡಂತಹ ರಿಕ್ಕಿ ಸಿನಿಮಾ ಕಾಂತಾರ ಸಿನಿಮಾ ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇದೆ. ಮಂಗಳೂರಿಗರ ನೆಚ್ಚಿನ ಚಿತ್ರಮಂದಿರ ಅಂತ ಹೇಳಿದ್ರೆ ಇದೇ ಭಾರತ್ ಚಿತ್ರಮಂದಿರ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರು ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಕಾಲ ಬಂದೇ ಬರುತ್ತೆ, ಆದರೆ ನಾವು ಸ್ವಲ್ಪ ಕಾಯಬೇಕು ಅಷ್ಟೇ. ನಂಬಿಕೆ ಕಳೆದುಕೊಳ್ಳದೆ ಶ್ರಮ ಪಟ್ಟರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ರಿಷಬ್ ಶೆಟ್ಟಿ ಅವರು ತಾಜಾ ಉದಾಹರಣೆ. 7 ವರ್ಷಗಳ ಹಿಂದೆ ಮಂಗಳೂರಿನ ಮಲ್ಟಿಪ್ಲೆಕ್ಸ್ ಒಂದರಲ್ಲಿ ರಿಷಬ್ ಶೆಟ್ಟಿ ಅವರು ಒಂದು ಪ್ರದರ್ಶನಕ್ಕಾಗಿ ಕೈಕಾಲನ್ನು ಹಿಡಿದಿದ್ರು. ಆದರೆ ಇದೀಗ ಇದೇ ಮಲ್ಟಿ ಸ್ಕ್ರೀನ್ನಲ್ಲಿ ದಿನಕ್ಕೆ 15ಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಅಂತಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಕಾಲ ಬಂದೇ ಬರುತ್ತೆ ಅನ್ನೋದಕ್ಕೆ ಇದೇ ತಾಜಾ ಉದಾಹರಣೆ. ಇದೇ ವಿಚಾರವನ್ನು ಇಟ್ಟುಕೊಂಡು ರಿಷಬ್ ಶೆಟ್ಟಿ ಅವರ ಹಳೆಯ ಟ್ವೀಟ್ ಒಂದು ಇದೀಗ ಸಖತ್ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ರಿಷಬ್ ಶೆಟ್ಟಿ ಅವರ ಆ ಟ್ವೀಟ್ ಅಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, ಅಂತೂ ಇಂತೂ ಅವರಿವರ ಕೈಕಾಲು ಹಿಡಿದು ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ನಾಳೆಯಿಂದ ಸಂಜೆ 7 ಗಂಟೆಗೆ ಶೋ ಸಿಕ್ತು, ನೋಡಲು ಇಚ್ಛಿಸುವವರು ಅಂತ ಲಿಂಕ್ ಒಂದನ್ನು ಹಾಕಿ ಟ್ವೀಟ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಟ್ವೀಟ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜನವರಿ 22, 2016 ತೆರೆ ಕಂಡಂತಹ ರಿಕ್ಕಿ ಸಿನಿಮಾ ಒಂದಿಷ್ಟು ಕಾರಣಗಳಿಂದ ನಿರೀಕ್ಷಿತ ಗೆಲುವನ್ನು ಸಾಧಿಸಿರಲಿಲ್ಲ. ರಿಷಬ್ ಶೆಟ್ಟಿ ಅವರ ಮೊಟ್ಟ ಮೊದಲ ಸಿನಿಮಾ ಅತ್ಯುತ್ತಮವಾಗಿದ್ರೂ ಕೂಡ ಅನೇಕ ಕಾರಣಗಳಿಂದಾಗಿ ಈ ಸಿನಿಮಾ ಗೆಲುವಿನ ಪತಾಕಿಯನ್ನು ಹಾರಿಸಿರಲಿಲ್ಲ. ಇದಕ್ಕೆ ಚಿತ್ರಮಂದಿರಗಳ ಸಮಸ್ಯೆ ಕೂಡ ಕಾರಣವಾಯಿತು. ಇದೇ ಚಿತ್ರಮಂದಿರದ ಸಮಸ್ಯೆ ಮಂಗಳೂರಿನಲ್ಲೂ ಕೂಡ ತಲೆದೂರಿತ್ತು. ಹೀಗಾಗಿ ಅಂದು ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ಈ ಸಿನಿಮಾಗೆ ಪ್ರದರ್ಶನ ಸಿಕ್ಕಿರಲಿಲ್ಲ. ಆದರೆ ರಿಷಬ್ ಶೆಟ್ಟಿ ಅವರು ಇವರ ಮೊರೆ ಹೋಗಿ ಕೊನೆಗೆ ಸಂಜೆ 7 ಗಂಟೆಯ ಪ್ರದರ್ಶನವನ್ನ ಗಿಟ್ಟಿಸಿಕೊಳ್ತಾರೆ. ಕೇವಲ ಒಂದೇ ಒಂದು ಪ್ರದರ್ಶನ ಅಂದು ರಿಕ್ಕಿ ಸಿನಿಮಾಗೆ ಸಿಕ್ಕಿತ್ತು. ಆದರೆ ಇದೀಗ ಕಾಂತಾರ ಸಿನಿಮಾ ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇದೆ. ಮಂಗಳೂರಿನ ಇದೇ ಬಿಗ್ ಸಿನಿಮಾಸ್ನಲ್ಲಿ ದಿನಕ್ಕೆ 15ಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ಕಾಂತಾರ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಇನ್ನು ಈ ಚಿತ್ರಮಂದಿರ ಪ್ರಸ್ತುತ ಬಿಗ್ ಸಿನಿಮಾ ಅನ್ನೋ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಬದಲಾಗಿ ಭಾರತ್ ಸಿನಿಮಾ ಅನ್ನೋ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಚಿತ್ರಮಂದಿರ ಪರಭಾಷಾ ಚಿತ್ರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇಲ್ಲ, ಬದಲಾಗಿ ಕನ್ನಡ, ತುಳು ಹೀಗೆ ಪ್ರಾದೇಶಿಕ ಸಿನಿಮಾಗಳಿಗೆ ಹೆಚ್ಚಿನ ಮನ್ನಣೆಯನ್ನ ಕೊಡ್ತಾ ಇದೆ. ಹೀಗಾಗಿ ಮಂಗಳೂರಿಗರ ನೆಚ್ಚಿನ ಚಿತ್ರಮಂದಿರ ಅಂತ ಹೇಳಿದ್ರೆ ಇದೇ ಭಾರತ್ ಚಿತ್ರಮಂದಿರ. ಇದೇ ಚಿತ್ರಮಂದಿರದಲ್ಲಿ ಇದೀಗ ಕಾಂತಾರ ಸಿನಿಮಾ ದಿನಕ್ಕೆ 15ಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ಅಬ್ಬರಿಸ್ತಾ ಇದೆ. ಪ್ರತಿಯೊಂದನ್ನ ಕೂಡ ಕಾಲ ನಿರ್ಣಯ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಕಷ್ಟಪಟ್ಟರೆ, ಶ್ರಮ ವಹಿಸಿ ಕೆಲಸವನ್ನ ಮಾಡಿದ್ರೆ ಯಾವುದು ಕೂಡ ಅಸಾಧ್ಯ ಅಲ್ಲ, ಎಂಥವರು ಕೂಡ ಸ್ಟಾರ್ ಆಗ್ಬೋದು ಅನ್ನೋದಕ್ಕೆ ತಾಜಾ ಉದಾಹರಣೆ ನಮ್ಮ ರಿಷಬ್ ಶೆಟ್ರು. ಅದೇನೇ ಇರಲಿ, ಈ ಸಿನಿಮಾ ಪ್ರಪಂಚದಾದ್ಯಂತ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಆದಷ್ಟು ಬೇಗ 100 ಕೋಟಿ ಕ್ಲಬ್ ಅನ್ನ ಸೇರಿ ಹೊಸ ದಾಖಲೆಯನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಜನವರಿ 22, 2016 ತೆರೆ ಕಂಡಂತಹ ರಿಕ್ಕಿ ಸಿನಿಮಾ ಕಾಂತಾರ ಸಿನಿಮಾ ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇದೆ. ಮಂಗಳೂರಿಗರ ನೆಚ್ಚಿನ ಚಿತ್ರಮಂದಿರ ಅಂತ ಹೇಳಿದ್ರೆ ಇದೇ ಭಾರತ್ ಚಿತ್ರಮಂದಿರ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.